ರಾಜ್ಯದ ಕೋವಿಡ್ ಸಂತ್ರಸ್ತ ಕುಟುಂಬದ 81 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡುವ ಗುರಿಯನ್ನ ಸರ್ಕಾರ ಹೊಂದಿದೆ ಎಂದು ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿದರು. ಮಂಗಳೂರಿನ ಕೊಡಿಯಾಲ್ಬಲ್ನಲ್ಲಿರುವ ಎಸ್ಸಿಡಿಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಬ್ಯಾಂಕ್ ವತಿಯಿಂದ ಹಮ್ಮಿಕೊಂಡ ರೈತ ಸ್ಪಂದನ ಕಾರ್ಯಕ್ರಮದಲ್ಲಿ ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಅವರು ಕೃಷಿಕರಿಗೆ ವಿವಿಧ ರೀತಿಯ ಸಾಲವನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಕೋವಿಡ್ ಸಂತ್ರಸ್ತ 10,400 ರೈತರ 81 ಕೋಟಿ ರೂಪಾಯಿ ಸಾಲವನ್ನು ಸಹಕಾರಿ ಸಂಘಗಳ ಮೂಲಕ ಮನ್ನಾ ಮಾಡುವ ಗುರಿಯನ್ನ ಸರ್ಕಾರ ಹೊಂದಿದೆ. ಈ ನಿಟ್ಟಿನಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 154 ಕೋವಿಡ್ ಸಂತ್ರಸ್ತರಿಗೆ ತಲಾ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಯೋಜನೆಗೆ ಚಾಲನೆ ನೀಡುವ ಮೂಲಕ ರಾಜ್ಯದಲ್ಲಿ ಪ್ರಥಮವಾಗಿ ಮಾದರಿ ಕಾರ್ಯಕ್ರಮ ಮಾಡಿರುವುದು ಶ್ಲಾಘನೀಯ ಎಂದು ಸಚಿವ ಸೋಮಶೇಖರ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ಬ್ಯಾಂಕಿನ ಸ್ಟಾಫ್ಗಳು ಸೇರಿ ಸುಮಾರು ಇವತ್ತು 455 ಕೋಟಿ ಹಣವನ್ನು ಸಾಲವನ್ನು ಕೊಡ್ತಕ್ಕಂಥದ್ದು ಒಂದು ಐತಿಹಾಸಿಕ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಕಳೆದ ವರ್ಷ ಸುಮಾರು 15,300 ಕೋಟಿ ಟಾರ್ಗೆಟ್ ಅನ್ನು ಕೊಟ್ಟಿದ್ವಿ. ಸುಮಾರು 24.5 ಲಕ್ಷ ರೈತರಿಗೆ, ಅದು ಹಳಬರು ಹೊಸಬರು ಅಂತಕ್ಕಂಥದ್ದಿಲ್ಲ, ಸಾಮಾನ್ಯವಾಗಿ ಕಂಪ್ಲೇಂಟ್ ಬರ್ತಾನೆ ಇತ್ತು. ಹೊಸಬರಿಗೆ ಸಾಲ ಕೊಡೋದಿಲ್ಲ ಇವರು, ಹಳಬರಿಗೆ ಅದನ್ನು ರಿನ್ಯೂವಲ್ ಮಾಡಿ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಅದಕ್ಕೆಲ್ಲ ಕೂಡ ಕಡಿವಾಣ ಆಗ್ತಕ್ಕಂಥದ್ದು ಮಾಡಿ 15,300 ಕೋಟಿಗೆ 16,795 ಕೋಟಿ ಹಣವನ್ನು ಸಾಲವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ 100% ಏನಿದೆ 114% ಸಾಲವನ್ನು ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದರು. ಕೋವಿಡ್-19 ರಿಕವರಿ ಆಗೋದಿಲ್ಲ ಅಂತಕ್ಕಂಥದ್ದು ಎಷ್ಟೋ ಜನರ ಭಾವನೆ. ಆದರೆ 21 ಡಿಸಿಸಿ ಬ್ಯಾಂಕ್ಗಳಲ್ಲಿ 90ರಿಂದ 95% ರಿಕವರಿ ಕೂಡ ಆಗಿದೆ. ರೈತ ಸ್ಪಂದನ ಕಾರ್ಯಕ್ರಮದ ಮೂಲಕ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 750ಕ್ಕೂ ಅಧಿಕ ರೈತರಿಗೆ ಸುಮಾರು 455 ಕೋಟಿ ರೂಪಾಯಿಗಳಿಗೂ ಅಧಿಕ ಸಾಲ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವರು ಎಸ್ಸಿಡಿಸಿಸಿ ಬ್ಯಾಂಕ್ ಅನ್ನು ಅಭಿನಂದಿಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಸಹಕಾರಿ ಸಂಘ ಜನರ ಸಂಸ್ಥೆಯಾಗಿ ಬೆಳೆಯಲು ಸಹಕಾರಿ ಸಚಿವರು ಬೆಂಬಲ ನೀಡಿದ್ದಾರೆ. ಬ್ಯಾಂಕ್ ಕೋವಿಡ್ ಸಂದರ್ಭದಲ್ಲಿ ಜನರ ನೆರವಿಗೆ ನಿಂತಿದೆ. 26 ವರ್ಷದಲ್ಲಿ ನಿರಂತರ ಕೃಷಿ ಸಾಲ ಮರುಪಾವತಿ ಮಾಡಿದ ದೇಶದ ಅಗ್ರಸ್ಥಾನದ ಬ್ಯಾಂಕ್ ಎಸ್ಸಿಡಿಸಿಸಿ ಬ್ಯಾಂಕ್ ಎನ್ನುವುದು ಹೆಮ್ಮೆಯ ಸಂಗತಿ. ಕೋವಿಡ್ನಿಂದ ಮೃತಪಟ್ಟ ರೈತ ಕುಟುಂಬದ ಕೃಷಿ ಸಾಲದಲ್ಲಿ ಗರಿಷ್ಠ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಲು ನಿರ್ಧರಿಸಿರುವುದು ರಾಜ್ಯದಲ್ಲೇ ಪ್ರಥಮ ಎಂದು ಹೇಳಿದರು. ನಾವು ಸಹಕಾರಿಗಳು ಬರೀ ಸಾಲ ಕೊಡೋದು ವಸೂಲು ಮಾಡೋದು ಇದರಲ್ಲೇ ಬಿದ್ದಿಲ್ಲ. ಕ್ರೀಡಾಳುಗಳಿಗೆ, ಕಲಾ ಪೋಷಕರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಎಲ್ಲ ಯಾವಾಗಲೂ ಮಾಡ್ತಾ ಇದ್ದೇವೆ. ಬರೀ ಲಾಭ ಮಾಡೋದು ಮಾತ್ರ ಅಲ್ಲ. ಕೋವಿಡ್ 1 ಇರ್ಬೋದು, ಕೋವಿಡ್ 2 ಇರ್ಬೋದು, ಪ್ರವಾಹ ಬಂದಾಗ ಇರ್ಬೋದು, ಬರಗಾಲ ಬಂದಾಗ ಇರ್ಬೋದು, ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚು ಸಹಕಾರಿ ಕ್ಷೇತ್ರದಿಂದ ಒಂದು ಸಂಗ್ರಹವನ್ನು ಮಾಡಿಕೊಟ್ಟಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಸುಮಾರು 25 ವರ್ಷಗಳಿಂದ ಕೃಷಿ ಸಾಲ 100ಕ್ಕೆ 100ರಷ್ಟು ವಸೂಲಾತಿ ಹೇಳೋದಿಲ್ಲ, ಮರುಪಾವತಿ ಮಾಡಿದಂಥ ಏಕೈಕ ಜಿಲ್ಲಾ ಬ್ಯಾಂಕ್ ಇದ್ದರೆ ದೇಶದಲ್ಲಿ ನಿಮ್ಮ ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. 26 ವರ್ಷದಿಂದ 25 ಅಲ್ಲ 26 ವರ್ಷದಿಂದ ಕೃಷಿ ಸಾಲ ಮರುಪಾವತಿ ಮಾಡಿದಂಥ ಒಂದು ಜಿಲ್ಲಾ ಬ್ಯಾಂಕ್ ದೇಶದಲ್ಲಿ ಇದೆ, ಅದು ನಿಮ್ಮ ಜಿಲ್ಲಾ ಬ್ಯಾಂಕ್. ಇದು ಯಾರು ಮಾಡಿದ್ದು? ನಾನಲ್ಲ, ನೀವು ನಮ್ಮ ಜಿಲ್ಲೆಯ ರೈತರು, ಸ್ವಾಭಿಮಾನಿ ರೈತರು. ಸಾಲ ತಗೊಳ್ತಾರೆ, ಕಟ್ತಾರೆ, ಕೇಳಬೇಕಾಗಿಲ್ಲ, ಸಮಯಕ್ಕೆ ಮೊದಲೇ ಕಟ್ತಾರೆ. ಅವರಿಗೆ ಸಾಲ ಕೊಡುವಂಥದ್ದು ಕೂಡ ನಮ್ಮ ಧರ್ಮ ಕೂಡ ಹೌದು. ಇವತ್ತೇನು ನಾವು ಇವತ್ತು ರೈತ ಸ್ಪಂದನ ಹೇಳಿ ಅವರ ಒಂದು ಮನೆಯಲ್ಲಿ ಆ ಮನಸ್ಸಿನಲ್ಲಿ ಆಶ್ರಿತರ ಇದೆ, ಎಲ್ಲರಿಗೂ ಸಾಲ ಸಿಗಬೇಕು, ಯಾರಿಗೂ ಸಾಲ ಇಲ್ಲ ಅನ್ನುವಂಥದ್ದನ್ನು ಆಗಬಾರ್ದು ಅನ್ನೋದು. ಅಂಥ ಜಿಲ್ಲೆ ಇದ್ದರೆ ಅದು ನಿಮ್ಮ ಜಿಲ್ಲೆ ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ನೆರವೇರಿಸಿ ಶುಭ ಹಾರೈಸಿದರು. ಕಟ್ಟಿಕೊಳ್ಳಿ, ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಮಾತುಗಳನ್ನ ಡಿಸಿಸಿ ಬ್ಯಾಂಕ್ ಹೇಳಿದೆ ಅನ್ನುವಂಥ ವಿಶ್ವಾಸದ ನೆಲೆಯಲ್ಲಿ ನಾನು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ಇಡೀ ತಂಡಕ್ಕೆ ಸರ್ಕಾರದ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಅಭಿನಂದನೆಗಳನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಬಹಳ ಸರ್ಕಾರಿ ಕ್ಷೇತ್ರದ ಉದ್ದವನ್ನು ಅಗಲವನ್ನು ಅಳೆಯೋದು ನನ್ನಂಥ ಸಾಮಾನ್ಯ ಸಾಧ್ಯ ಇಲ್ಲ ಅಂತ ಕಠಿಣವಾಗಿ ನನಗೆ ಗೊತ್ತು. ನಮ್ಮ ಮಳವಳ್ಳಿ ಶಿವರಾಯರು, ಬಂಡವಾಳ ನಾರಾಯಣ ನಾಯ್ಕರು,
ಕೃಷ್ಣರಾಜ ಕೊಡುಗೆಯವರು ಅಂಥವರೆಲ್ಲ ಹುಟ್ಟು ಹಾಕಿದಂಥ ಕಲ್ಪನೆ ಇದು. ಈ ಆಡಳಿತದ ಮೇರೆಗೆ ಇವತ್ತು ಇಷ್ಟು ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ಎಷ್ಟೊಂದು ಅಗಾಧವಾಗಿ ಬೆಳೆದಿದೆ ಅಂತ ಹೇಳಿದ್ರೆ, ಎಂಥ ಸಂಕಷ್ಟದ ಸಮಯದಲ್ಲೂ ಕೂಡ DCC ಬ್ಯಾಂಕ್ ಯಾವುದಕ್ಕೆಲ್ಲ ಸಾಲ ಕೊಡುತ್ತೆ ಅಂತ ಹೇಳಿದ್ರೆ, ಯಾವುದಕ್ಕೆಲ್ಲ ಸಾಲ ಕೊಡ್ತದೆ ಅಲ್ಲ, ಯಾವ್ದು ಕೊಡೋದಿಲ್ಲ ಅಂತೇಳಿ ನೀವು ಹೇಳಿ ಅನ್ನುವಂಥ ಮಟ್ಟಕ್ಕೆ ಬಂದಿರುವಂಥ ಆಡಳಿತಾತ್ಮಕ ವ್ಯವಸ್ಥೆ ಇವತ್ತು ಗಟ್ಟಿಯಾಗಿದೆ. ಅದಕ್ಕೆ ಕಾರಣ ಸಹಕಾರಿ ಕ್ಷೇತ್ರ ಅನ್ನಬೇಕು ಅಂತ ಅನ್ಸುತ್ತೆ ನನಗೆ. ಪ್ರಧಾನಮಂತ್ರಿ ಸ್ವನಿಧಿ ಸಾಲ ವಿತರಣೆಯನ್ನ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಬೆಂಗಳೂರಿದರ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವರು ನೆರವೇರಿಸಿದ್ರು. ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಮೀನುಗಾರರ ಸಾಲ ವಿತರಣೆ ಕಾರ್ಯಕ್ರಮ ನೆರವೇರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶಾಸಕ ವೇದವ್ಯಾಸ್ ಕಾಮತ್, ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಎಸ್ಸಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಬಿ ನಿರಂಜನ್, ಟಿಜಿ ರಾಜರಾಮ್ ಭಟ್, ಎಂ ವಾಜರಾಜ್ ಶೆಟ್ಟಿ, ರಾಜ್ ಪೂಜಾರಿ, ಎಸ್ಬಿ ಜಯರಾಮ್ ರೈ, ಸದಾಶಿವ ಉಳ್ಳಾಲ್, ರಾಜೇಶ್ ರಾವ್, ಮೋನಪ್ಪ ಶೆಟ್ಟಿ, ಕೆ ಹರಿಶ್ಚಂದ್ರ, ಮಹೇಶ್ ಹೆಗ್ಡೆ, ಅಶೋಕ್ ಕುಮಾರ್, ಜಯರಾಜ್ ಪಿ, ಮೀನುಗಾರ ಒಕ್ಕೂಟದ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಕೆಎಂಎಫ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ರವಿರಾಜ್ ಹೆಗ್ಡೆ, ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಅಧ್ಯಕ್ಷ ಪ್ರಸಾದ್ ಕೌಶಲ್ ರೈ, ಉಡುಪಿ ಜಿಲ್ಲಾ ಸಹಕಾರಿ ಸಂಘಗಳ ಅಧ್ಯಕ್ಷ ಜಯಪ್ರಕಾಶ್ ಶೆಟ್ಟಿ ಇಂದ್ರಾಳಿ, ಅಪೆಕ್ಸ್ ಬ್ಯಾಂಕ್ನ ಸಿಒ ದೇವರಾಜ್, ಬ್ಯಾಂಕಿನ ನಿರ್ದೇಶಕರಾದ ದೇವ್ ಪ್ರಸಾದ್ ಶೆಟ್ಟಿ ಬೆಳಪು, ನಿರ್ದೇಶಕ ಶಶಿಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.